ನಕಲು ಸೇರ್ನ ಪೊರ್ತುಡು ಐತೊಟ್ಟಿಗೂ ಮಾತಿಲ್ಲ ಇನಿ ಕರಿನ 14 ದಿನೋರ್ದಿಂಚಲ ಅವೇತೋ ಊರ್ದ ಜನಮಂದಿ ಅದುಪು ಅದನ್ನ ಬೇತೆ ಬೇತೆ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕವಾದ ಕೆಲಸ ಮಲ್ತೊಂದು ಬತ್ತನಂಚಿನ ಗಣ್ಯಾತಿ ಗಣ್ಯರ್ಲ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲಾ ಭಾಗದ ಬತ್ತದ ಈ ಮಂದಿರಡು ಬೊಲ್ಪು ಅರ್ಲವನ ಅಂಚಿನ ಒಂಜಿ ಸಂದರ್ಭಕ್ಕೆ ನಮ್ಮ ಮಾತೆಲ್ಲ ಸಾಕ್ಷಿಭೂತರತ ಐತೊಟ್ಟಿಗೂ ಕರಾವಳಿದ ತೆರ್ಮದ ಭಜನಾ ಸಂಸ್ಥೆ ಎಲ್ಲ ಭಜನಾ ಸೇವೆನು ಇನಿ ಮುಲ್ಕಿದ ಭಜನಾ ತಂಡಲ್ಲ ಬತ್ತದ ಭಜನಾ ಸೇವೆನು ಕೊರ್ಪುನಂಚಿನ ಸಂದರ್ಭ ಅಂಚಿತಿ ಪೊರ್ತುಡು ಇನಿದ ಸೇರ್ನಂಚಿನ ಮಾತಿರಲ್ಲ ಈ ಕಾರ್ಯಕ್ರಮಕ್ಕೆ ಮಾನಾದಿಗೆಡು ಎದುಕೊಂಡಂಚಿನ ಪೊರ್ತುದ ಒಟ್ಟಿಗೂ ನಮನ ಆರಾಧನೆ ಮಲ್ತೊಂದು ಬತ್ತನಂಚಿನ ಬಾಲಕೃಷ್ಣ ದೇವರನ ಪಾದ ಮುದಲಿಗೆ ಅಡ್ಡ ಬುರೊಂದು ಮಾಗರದ ಒಡೆಯನಂಚಿನ ಶ್ರೀ ಸೋಮನಾಥ ದೇವರನ ಪಾದ ಮುದಲಿಗೆ ಅಡ್ಡ ಬುರೊಂದೆ ಕಾರ್ಯಕ್ರಮನ ಪ್ರಾರಂಭ ಮಲ್ತದಲ್ಲ ಇಂಥ ಕಾರ್ಯಕ್ರಮನ ಪ್ರಾರ್ಥನೆದ ಹೊರಟು ಕಾರ್ಯಕ್ರಮಕ್ಕೆ ಶುಭ ಆರಂಭ ಕೊರೋಡು ಬಣ್ಣದು ಈಗಲ ಸಾಂಸ್ಕೃತಿಕ ಸಂಚಾಲಕರ ಕೃಷ್ಣಪ್ಪನ ತೋಡು ಎರಡು ವಿನಂತಿ ಮಲ್ಪ ವಕ್ರತುಂಡಂ ಚ ಏಕದಂತದ್ವಿತೀಯಕಂ ತೃತೀಯಂ ಕೃಷ್ಣಪಿಂಡಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಶ್ರಮಂ ನವಮಂ ಪಾದಚಂದ್ರಂ ಚ ದಶಮಂ ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಖ್ಯಯ ಪಠೇ ನರಃ ದಶವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಪ್ರಭೋ. ಕರಿನ 28ನೇ ವರ್ಷದಿಂದ ಬಾಲಕೃಷ್ಣ ಮಂದಿರದ ನೇತೃತ್ವದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಐತೊಟ್ಟಿಗೆ ಬೇತೆ ಬೇತೆ ರೀತಿಯ ಸಾರ್ವಜನಿಕ ಚಟುವಟಿಕೆದ ಒಟ್ಟಿಗೆ ಸಮಾಜಮುಖಿ ನಂಚಿನ ಕೆಲಸ ಕಾರ್ಯದಲ್ಲಿ ನಿರಂತರವಾದ ಮಲ್ತೊಂದು ಬೈದನ ಬಗ್ಗೆ ನಮ್ಮ ಈ ಒಂದು ಸಭೆ ಇತ್ತನಕ್ಲಿಗೆ ಏರೆಗ್ಲ ವಿಶೇಷವಾದ ಮುಲ್ಪದ ಬಗ್ಗೆ ಪನೋಡೊಂದಿಜ್ಜಿ ವರ್ಷಕ್ಕೆ 9 ದಿನ ನನ್ನ ನಗರ ಭಜನೆ ಪೋಪ ಮುಲ್ಪಡ್ದು ರಡ್ಡು ತಂಡ ಅದು ಪೋಪ 9 ದಿನಟ್ಟು ಹೆಚ್ಚು ಕಡಿಮೆ 2000 ಕೈತಲ್ ಇಲ್ಲುಂಡು ಮುಲ್ಪ ಸುತ್ತಮುತ್ತ ಐನು ಪೂರ ಇಲ್ಲಿಲ್ಲಡೆ ಪೋಪನ ಪ್ರಯತ್ನ ಮಲ್ಪ ದುಂಬು ರಾಮ ಮಂದಿರದ್ದು ಈ ಭಾಗದ ನಗರ ಭಜನೆ ಬರೋದಿತ್ತಂದ್ರೆ ಇತ್ತ ಮೂಲ ಬೊಕ್ಕ ಸತ್ಯನಾರಾಯಣ ಮಂದಿರದಲ್ಲ ನಗರ ಭಜನೆ ಮಲ್ಪ ಐದೊಟ್ಟಿಗೆ ತಂಬೂರಿ ಕಾರ್ಯಕ್ರಮ ಭಜನಾ ಸಪ್ತಾಹ ಇದು ಪೂರ ಹಿರಿಯಗೆ ಗೊತ್ತುಂಟು ಓ ಪೂರ ಕಾರ್ಯಕ್ರಮ ಮೂಲ ಆಪುನ ಇದ್ದ ಬಗ್ಗೆ ಇದೆಲ್ಲ ಪಿರ ವಿಶೇಷವಾದ ಉಲ್ಲೇಖ ಮಲ್ಪನ ಅಗತ್ಯ ಈ ಸಲ ಸಂಧ್ಯಾ ಭಜನೆ ಮಲ್ಪಡು ಬಂದ್ಪುನ ಯೋಚನೆ ಮಲ್ದ ದಯಬಂದ ಭಾರಿ ಹಿಂದುತ್ವದ ಆಧಾರದ ಮಿತ್ತು ಸಂಘಟನಾತ್ಮಕವಾದ ವಾ ಪರಿಸ್ಥಿತಿ ಕುಂಪಲಡಿತ್ತಂದ್ರೆ 5 ಪಕ್ಕ ದಾದ ಅಂದರೆ ಅವು ಪೂರ ನಿಕ್ಲೆಗೆ ಪೂರ ಗೊತ್ತಿತ್ತನ ಇತ್ತು ಇಂಚಿಪ್ಪಗೂ ಮುಲ್ಪ ಕೆಲವೊಂದು ಪರಿವರ್ತನೆದ ಓನಿರ್ತಾನೆ ದಯಬಂದ ನಮ್ಮ ಕೇಸರಿ ಬಣ್ಣ ಮಾತ್ರ ಭಾವನಾತ್ಮಕವಾದ ಬೇತೆ ಬೇತೆ ರೂಟ್ ಉಡುಪಾರ ಶುರುವಾನ ಆ ಸಂದರ್ಭದ ಕಾಲಕ್ಕೂ ಭಜನಾ ಮಂದಿರಡ್ದು ಈ ಊರಿನ ಆಂಡಲ ಹಿಂದುತ್ವದ ಆಧಾರದ ಮಿತ್ತು ಸಂಘಟನಾತ್ಮಕವಾದ ಒರಿಸ್ತವನ್ನ ನಮ್ಮ ಮಾತೇನಲ್ಲ ಜವಾಬ್ದಾರಿ ಬಂದ್ಪನಾಗ ನೆಲೆಟ್ ಮಸ್ತ್ ವರ್ಷದಿಂದ ಮಸ್ತ್ ಸಮಯದಿಂದ ಎಂಕ್ಲ ವೈಯಕ್ತಿಕವಾದ ಮುಲ್ಪ ಕಾರ್ಯಕ್ರಮ ಮಲ್ಪರೆ ಆಯ್ತು ಒಂಜಿ ಪಾರ್ಟಿದ ಜವಾಬ್ದಾರಿ ಬಕ್ಕ ಮತ್ತದ ಪೂರೈತಿನ ದಾತ್ರ ಗಮನ ಕೊರ್ರಾಯ್ತು ಅಂಚಾದ ಈ ಸಲ ಈ ವಾರ್ಷಿಕೋತ್ಸವಕ್ಕೆ ದುಂಬು ಒವ್ವಾಲ್ನ ಒಂಜಿ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಸಮಾಜ ಕಟ್ಟುನ ಕೆಲಸ ಆವಡೊಂದು ಅನ್ಪನ ಯೋಚನೆ ಈ ಸಲ 18ನೇ ವರ್ಷ ಪ್ರತಿಷ್ಠಾ ಮಹೋತ್ಸವ ಅದು 18ನೇ ವರ್ಷ ಮಂದಿರಾಗಿ 28ನೇ ವರ್ಷ ಆ 18ನೇ ವರ್ಷದ ಸಂದರ್ಭ 18ನೇ ದಿನ ಸಂಧ್ಯಾ ಭಜನೆ ಮಲ್ಪನ ಮುಖಾಂತರ 5 ಪಕ್ಕ ಒಂಜಿ ದಿನ ಎಕ್ಕ ಭಜನೆ ಮಲ್ಪನ 5 ಪಕ್ಕ ಒಂಜಿ ದಿನ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ಮಲ್ಪನ ಇನ್ನು 14ನೇ ದಿನ ನಮ್ಮ ಪೂಜ್ಯ ವಜ್ರದೇವಿ ಸ್ವಾಮೀಜಿ ಬರ್ತದೆ ಅನಿ ಸುವರ್ಣೆಲ್ಲ ಇರ್ತೇವೆ ಮಾತೆಲ್ಲ ಬರ್ತದೆ ನೇನು ಉದಿಪನ ಮಲ್ತೇವೆ ಹೆಂಗೆ ಮಾತೆಲ್ಲ ಯೋಚನೆ ಮಲ್ದಿತ್ತ ಒಂದು 5 ಜನ ದಂಪತಿನಕ್ಳು ಮಾತ್ರ ದೀಪ ಪತ್ತಂಡ ಯಾವ ಇಜಿಂದ ಒಟ್ಟು ಮಸ್ತ್ ಜನ ಪತ್ತಂಡ
ವಜ್ರದೇವಿ ಸ್ವಾಮೀಜಿ ಪಂಡೇರು ಏತ್ ಜನಕ್ಕೆ ದೀಪ ಬತ್ತಾರಕ್ಕೆ ನಿಕ್ಲು ಅವಕಾಶ ಕೊರ್ಪಾರ ಆತು ಎಡ್ಡೆ ದೇವರನ್ನ ಎದುರುಡು ದೀಪ ಬತ್ತವನಲ್ಲ ಒಂಜಿ ಸೌಭಾಗ್ಯ ಅಂಚಾದ್ರೆ ಆ ದಿನದ ಬೊಕ್ಕ ಚೇಂಜ್ ಮಲ್ತ ಹೆಂಗೆ ಇತ್ತೆ ಒಟ್ಟು ಲೆಕ್ಕ ಇಜ್ಜಿ ಹೆಚ್ಚಿನ ಅಂಶ ಒಂಜಿ 250 ಜಾಸ್ತಿ ಜನ ಕೋಡೆ ಮುಟ್ಟಲ ಈ ಒಂಜಿ ಸಂದರ್ಭಡೆ ದೀಪ ಬತ್ತಾಯ ಮಾತೆರ್ಲ ಆಸಕ್ತಿಡೆ ನಾನು ವಿಶೇಷವಾದ ಕೆಲವರ ಅನ್ನದಾನ ಸೇವೆ ಮಲ್ಪನ ಮುಖಾಂತರ ಬೇತೆ ಬೇತೆ ರೀತಿಯ ಸೇವಾ ರೂಪಡು ಈ ಒಂಜಿ ಜಾಗಗೆ ಸೇವೆ ಮಲ್ಪನ ಹಚ್ಚಿನ ಪ್ರಯತ್ನ ಮಲ್ದೇರು ಹೆಚ್ಚಿನ ಅಂಶ ನಾನು ಉಲ್ಲೇಖ ಮಲ್ತಿನ ತಪ್ಪ ಒಂದು ಈ ಮಂದಿರಡ್ ಏರು ನಿಷ್ಠೆಡ್ ದೇವರನ್ನ ಮಿತ್ತು ಆಧ್ಯಾತ್ಮಿಕವಾದ ಎಡ್ಡ ರೀತಿಯ ಯೋಚನೆ ಮಲ್ತೊಂದು ಕೆಲಸ ಮಲ್ತೊಂದು ಪೋತೇರು ಅಕ್ಲಿಗೆ ಏರೆಗ್ಲ ದಾಲ ತೊಂದರೆ ಆಯ್ತು ಜಂಕ್ಲಿನ ಮಾತ್ರೆಲ್ಲ ಯಾನ್ಲ ಸ್ವತಃ ಸತೀಶ್ ಕುಂಪಲ ಅಂದ ಆದಿತ್ಯನ ಐಕ ಆ ದೇವರೇ ಕಾರಣ ದೇವರೇ ನನ್ನ ಆತ ಮಾತ್ರೆಲ್ಲ ಐತೆ ಪ್ರವೀಣ್ ಅದು ಮಸ್ತ್ ಜನ ಯುವಕರು ಏರು ಪೂರ ವ್ಯಾವಹಾರಿಕವಾದ ಉದ್ಯಮ ಪೂರ ಮಲ್ದೇರು ಅಕ್ಲಿನ ಪೂರೆಲ್ಲ ದೇವರೇ ಸಂರಕ್ಷಣೆ ಮಲ್ದೇರು ಎದುರುಡಿತ್ತಿನ ಜಾಗಲ ಪ್ರಾರಂಭದ ದಿನ ಮೋಹನ್ ಮೆಂಡನ್ ಈ ಜಾಗ ಕೊರ್ದ ಆಯ್ಬಕ್ಕ ನಿರಂತರವಾದ ಎದುರುದ ಭಾಸ್ಕರ ನಡಕ್ಕೆ ಏನೊಂದಿತ್ತು ಆ ಜಾಗನವರ ಕೊರ್ಲೇನು ಪೂರ ಮೂಲಿತ್ತಿನ ಮಹಿಳಾ ಸಮಿತಿ ಅದು ಪೂರೆಲ್ಲ ಪನೊಂದಿತ್ತು ಆ ಒಂಜಿ ಜಾಗ ನಂಗೆ ತಿಕ್ಕಂದ ಎಡ್ಡೆ ಅರಡ 5,000 ಸುರುಮಲ್ದ 10,000ಗೆ ಕೇಂದ್ರ 1 ಲಕ್ಷಕ್ಕೆ ಕೇಂದ್ರಲ್ಲ ಅದು ಕೊಡ್ತಿದ್ಯಾರು ಈ ಸಲ 18 ವರ್ಷ 28 ವರ್ಷ ಅನಗ ದೇವರನ್ನ ಒಂಜಿ ಅನುಗ್ರಹದನ್ನ 6 ಜಾಗ ರೂಪಾಯಿ ಅಂತ ಪಂಡೇರು ಕಾಸು 5 ಲಕ್ಷ ಬಂಡೇರು ಆನ ಜಾಗ ಕೊಲ್ಪನೇ ಒಂಜಿ 6 ತೀರ್ಮಾನ ಮಲ್ತಿನೇ ಎಂಕ್ಲಿಗೆ ಮಾತಾಡಿಲ್ಲ ಖುಷಿ ಅಂದ್ರೆ ಹೆಚ್ಚಿನ ಅಂಶ 48 ಲಕ್ಷಕ್ಕೆ ಎದುರುದ ಜಾಗ ನಮಗೆ 6 ಅಗ್ರಿಮೆಂಟ್ದ ಮುಖಾಂತರ ಇತ್ತೆ ಮಲ್ತು ಕೊಡ್ತೇರು ಈ ಸಂದರ್ಭಡ್ ರಾಷ್ಟ್ರೀಯ ವಿಚಾರಗೂ ನಮ್ಮ ಸಂಘದ ವಿಚಾರಗೆ ಐಕೆ ಪೂರೈಕ್ಲ ಉಪಯೋಗ ಆಪುನ ರೀತಿಯಲ್ಲಿ ಆ ಜಾಗ ಉಂಟು ದಯಬಂಡ ಈ ಭಾಗದ ಬೇತ ಸರ್ಕಾರಿ ಜಾಗೇ ಇಜ್ಜಿ ನಂಗೆ ಈ ಮೈಟ್ ಒವ್ವೇ ನಮ್ಮದ ಗ್ರೌಂಡ್ಲ ನಮ್ಮಡ ಇಜ್ಜಿ ಶಾಲೆದ ಗ್ರೌಂಡ್ ಬಿಲ್ಡಿಂಗ್ ಆಣದಂದ್ರೆ ಈ ಮೈಟ್ ಕುಂಪಲಡು ಒಲ್ಪಲ ಒಂಜಿ ತುಂಡು ಜಾಗ ನಮ್ಮಡ ಇಜ್ಜಿ ಅಂಚಾದ ಆ ಜಾಗದ ಕಾರಣಕ್ಕೋಸ್ಕರ ಮಸ್ತ್ ಈ ಒಂಜಿ ಸಂಧ್ಯಾ ಭಜನೆ ಪೂರಕವಾದ ನಂಗೆ ತಿಕ್ಕಣ್ಣನ ಪನಿಯರೆ ನಾನು ಅತ್ಯಂತ ಸಂತೋಷ ಪಡೆಪೆ ಈ ಸಂದರ್ಭ ನಮ್ಮೊಟ್ಟಿಗೆ ನಳಿನ್ ಕುಮಾರ್ ಕಟೀಲ್ ನಮ್ಮೊಟ್ಟಿಗೆ ಎಲ್ಲರು ನಳಿನನ್ನ ಇರೇನು ಆ ಸಂದರ್ಭಡ್ಲ ಈ ಮಂದಿರದ ಕಾರ್ಯಕ್ರಮ ಅನಗ ಈ ಎಂಚಿನ ಆದಿತ್ತನಲ್ಲ ಈ ಮಂದಿರಕ್ಕೆ ಎಂಕ್ಲಿಗೆ ಯಾಪಲ ಈ ಆಸ್ತಿ ಇರ್ನ ಮಿತ್ತ ಅತ್ಯಂತ ಗೌರವ ಪ್ರೀತಿ ದಯಬಂಡ ಯಾನಂತೂ ವೈಯಕ್ತಿಕವಾದ ಈ ಮಂದಿರದ ವಿಷಯ ಹೇಳಿ ಆ ಸಂದರ್ಭದಲ್ಲಿ ಇರೆ ಮರಪುಜಿ ದಯಬಂಡ ಕೊರೋನಾದಂಚಿನ ಮಹಾಮಾರಿ ಬತ್ತಿನ ಸಂದರ್ಭಡ್ಲ ಆ ಒಂಜಿ ಕಿಟ್ಟು ವಿತರಣೆ ಅದಪ್ಪು ಬೇತೆ ಬೇತೆ ಕಾರ್ಯಕ್ರಮ ಮಲ್ಪನಾಗ ಈರಪ್ಪ ರಾಜ್ಯಾಧ್ಯಕ್ಷರಾದಿತ್ತನಲ್ಲ ಆ ಸಂದರ್ಭಡ್ ಐನು ಪೂರ ಬರಿಕದಿದ್ದು ಈ ಮಂದಿರದ ಮಿತ್ತ ಪ್ರೀತಿ ಇದು ಬೈದನಾರು ಆ ಸಂದರ್ಭಡ್ಲ ಈರನ್ನು ಮಲ್ತಿದ್ದಾರೆ ಹೆಂಗೆ ಇತ್ತೆಲ್ಲ ನೆನಪುಂಡು ಇರು ಓಲ ಇರ್ತಾರೆ 17 ಗಂಟೆ ಜರ್ನಿ ಮಲ್ತದೆ ಆ ತಂಬೂರಿ ಕಾರ್ಯಕ್ರಮದ ಪಂಜೋಲ್ನ ಮೆರವಣಿಗೆಗೆ ಇರು 17 ಗಂಟೆ ಜರ್ನಿ ಮಲ್ತದೆ ಇದೇ ಬರ್ತೀನಿ ಐನು ಯಾಪಲ ಮರಪೆರೆಜ್ಜಿ ಅತ್ಯಂತ ಪ್ರೀತಿ ಇದು ಬೈದಾರೆ ಅದ್ರ ಪಕ್ಕ ಭಜನಾ ಸಪ್ತಾಹ ಅನಗಲ್ ಅಂಚನೆ ಬೊಲ್ಪೊಲ್ಪಗೂ ಈ ಒಂಜಿ ಕಾರ್ಯಕ್ರಮಕ್ಕೆ ಬರ್ತದೆ ಮುಲ್ಪ ದೀಪ ಪ್ರಜ್ವಲನೆ ಮಲ್ತದೆ ಎಂಕ್ಲೆ ಮಾತೆರೆಗ್ಲ ಪ್ರೋತ್ಸಾಹ ಮಲ್ತದೆ ಪೋತಿನಾರು ಈ ಊರದ ಪ್ರತಿ ಒಂಜಿ ಅಭಿವೃದ್ಧಿ ಕೆಲಸಗಳಿಗೆ ಪೂರ್ತಿ ಆದ ಕೆಲಸ ಕಾರ್ಯ ಮಲ್ದಿನಾರು ಇನ್ನು ಏರಿಯಾದ ಸರ್ಟಿಫಿಕೇಟ್ ದೇತನಡ ಅಂಡ ಈ ಊರದ ಪ್ರತಿ ಒಂಜಿ ಹೆಜ್ಜೆಗೆ ಅಭಿವೃದ್ಧಿ ಕೆಲಸ ಯಾನ್ ಹೆಂಚಿನ ಮಲ್ದೇನ ಐತ ಪಿರೌಡು ನಳಿನನ್ನೇ ಇತ್ತೇರಿಂದ ಪಂಡ ತಪ್ಪೇ ಒಂದು 6 ಪಿರೌಡ್ ಇದ್ದದಿಂದ ಮಲ್ಪದೇರು ಪ್ರತಿ ಒಂಜಿ ಕೆಲಸಲ ಇನ್ನು ರೋಡ್ದ ಕಾಂಕ್ರೀಟ್ ಆದಪ್ಪು ನೀರ್ದ ಆದಪ್ಪು ಲೈಟ್ದ ಆದಪ್ಪು ಏನು ಉಲ್ಲೇಖ ಮಲ್ಪುಜಿ ದಯಬಂಡ ಕೆಲವು ಸರ ಐನೇ ಪನೊಂದಿತ್ತಂದಲ್ಲ ತಪ್ಪಾಪನು ಎಂಕ್ ಜವಾಬ್ದಾರಿ ಕೊಡ್ತಾರೆ ಆ ದೇವರ ಒಂದು ಶಕ್ತಿ ಕೊಡ್ತಾರೆ ಆ ಕೆಲಸ ಏನು ಮಲ್ತಂದು ಹೋತ ನನ್ನೆಲ್ಲ ಭಾರಿ ಕೆಲಸ ಆವಡೊಂದಿತ್ತಂದ ಅಂದ ಐನು ಮಲ್ಪ ಏರು ಮಲ್ತನಲ್ಲ ತಪ್ಪಿಜ್ಜಿ ಹೆಂಗೆ ಉದಾಹರಣೆಗೆ ಒಂಜಿ ಸಂದರ್ಭ ನೆನಪು ಮಲ್ಪೋಡು ಇನ್ನು ಬಲಿಪುನ KSRTC ಬಸ್ ನಲ್ಲಿ ನನ್ನ ದುಮ್ಮನಾನಿ ಸರ್ಕಾರ ಇರ್ತದೆ ದುಮ್ಮನಾನಿ 4 ಬಸ್ ಇಲ್ಲ KSRTC ಮುಲ್ತ ಪ್ರೈವೇಟ್ ಬಸ್ ದಾಗ್ಲು ಉಂತಾಯಿರು ಅವಳ ಕೊರೋನಾ ಟೈಮ್ ದುಮ್ಮನಾನಿ 4 ಬಸ್ ತಗ್ಲು ಉಂತಾಯಿರು ಮನದನಿ ಪೂರೆಲ್ಲ ಕಂಗಾಲ ಇರು ಯಾನು ಬೆಂಗಳೂರು ಇತ್ತೆ ಆ ಸಂದರ್ಭ ಬಂಡೇರು ಊರಿಗೆ ಬಸ್ ಇಜ್ಜೀನಿ ಅವೇ ದಿನ ನಳಿನನ್ನಡ ಪಾತಿರದು DCದ ಪಾತಿರದು ದುಮ್ಮನಾನಿ ಪಾತಿರದು ಮನದನಿ ಕಾಂಡ ಅನಗ KSRTC ಬೈದನ ಬಸ್ ಮೂಲು ಉಪ್ಪುನಿ ಅವು ಎಂಚಿನ ಆತನ ಅವು ಆತನ ಅವು ದೇವರಿಗೆ ಗೊತ್ತು ಅಂಡ KSRTC ಬಸ್ ಐತಾರದಾನಿ ಪೂರ ಪ್ರೈವೇಟ್ ಬಸ್ ತಗ್ಲ ಉಂತಾವಿರ ಅಂಡ KSRTC ಬಸ್ ಇನ್ನಿದಾದ ಅಂಡ ಬಲಿಪುನ ಅಂಡ ಐಕ ಆರ್ಲ ಕಾರಣ ಎಂಕ್ಲು ಮಾತೆರ್ಲ ಕಾರಣ ನನ್ನ ಬಸ್ ಜಾಸ್ತಿ ಆವಡು ಬಸ್ ಜಾಸ್ತಿ ಬೋಡಿ ಎಂಕ ಗೊತ್ತುಂಡು ನಂಗೆ ಬಸ್ ಐತಾರದ ಮುಂತ ಪರಿಸ್ಥಿತಿ ಪೂರ ಗೊತ್ತುಂಡು ಅಂಡ ರೋಡ್ಲಾಗೆಲ್ಲ ಆವಡು
ಬರಣಿ ಪೈಪ್ ಪಾಡ್ನಾಗ ಅವು ಪೂರ ಈರು ಮಲ್ತಿನ ಯೋಜನೆ ಜಲ್ ಜೀವನ್ ಮಿಷನ್ದ ಈರು MP ಆದ ಪುನಗ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಆವಡು ಐಕ್ ಪೈಪ್ ಲೈನ್ದ ವ್ಯವಸ್ಥೆ ಆವಡು ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ದ ಮುಖಾಂತರ ನಮ್ಮ ಊರುಡು ಪರ್ಪುನ ನೀರಿದ ನಲ್ಲಿದ ನೇನು ಪೂರ ರೋಡು ಗರ್ತದ ಪೂರ ಮಲ್ತೇರು ಬಾಕಿದ ಮೈಟ ಅಂತ ಬಿಡ್ದು ಹೋಗ್ತೇವೆ ಎಂಕ್ಲ ಮೆಂಬರ್ನಕ್ಲ ಅವಡು ಎಂಕ್ಲ ಜನಕ್ಕುಲು ಪೂರೆಲ್ಲ ಊರದ ಪೂರ ಜನಕ್ಕುಲ್ಲ ಐನು ಬುಡಲ್ದೆ ವಾಪಸ್ ಐನು ಏತು ತುಂಡು ದೇದೇರ ಆತು ತುಂಡು ಕಾಂಕ್ರೀಟ್ ಮಲ್ಪನ ಕೆಲಸಲೆಲ್ಲ ವಾಪಸ್ ಪೂರ ಮಲ್ಪದೇರು ಅಂಚ ಮಾಡಿದ ರೋಡ್ ಸಪುರ ಉಂಡತ ಅಂದ್ ಪೂರೆಲ್ಲ ಟೆನ್ಷನ್ ಉಂಡು ರೋಡ್ ಅಗೆಲ ಅನಗಲ ಮಸ್ತ್ ಜನಕ್ಕೆ ಟೆನ್ಷನ್ ಆಪುಂಡು ಎನ್ನ ಜಾಗ ಪೋಪುನತ ಅಂದ್ ರೋಡ್ದ ಬರಿ ತಿತ್ತಿನಕ್ಲೆ ಪೂರ ಟೆನ್ಷನ್ ಆಪು ಅಂಡ್ ರೋಡ್ ಅಗೆಲ ಆವಡೆ ಐಕ್ ಕಾಲ ಬಂದಾಗ ಐಕ್ ತೀರ್ಮಾನ ಖಂಡಿತ ಆಪುಂಡು ಒಟ್ಟು ಅಭಿವೃದ್ಧಿ ಕೆಲಸಗಳ ಪೂರಕವಾದ ನೆಲೆನನ್ನೇ ನಂಗೆ ಪೂರ್ತಿ ಸಹಕಾರ ಕೊಡ್ತಿನಾರು ಈ ಮಂದಿರಗಳ ಪೂರ್ತಿ ಸಹಕಾರ ಕೊಡ್ತಿನಾರು ಇನ್ನಿಲ್ಲ ಈ ಒಂಜಿ ಅರ್ನ ಬ್ಯುಸಿ ಇತ್ತಂಡಲ್ಲ ಅರ್ನ ಬೇತೆ ಕೆಲಸ ಕಾರ್ಯಲ್ಲಿ ಇತ್ತಂಡಲ್ಲ ಈ ಸಂಧ್ಯಾ ಭಜನದ ನೇಕೀರ್ ಬರಡು ಬಂದಾಗ ಅತ್ಯಂತ ಪ್ರೀತಿ ಗೌರವ ಅದೀದು ಈ ಮಂದಿರದ ನಿರಂತರ ಸಂಪರ್ಕದ ಒಂದು ನನ್ನ ಮಿತ್ತಲ ವೈಯಕ್ತಿಕವಾದ ಪ್ರೀತಿದೆ ಒಂದು ಇನ್ನಿನಲ್ಲಿ ನನ್ನ ಹೀರೋ ಈ ಕಾರ್ಯಕ್ರಮಕ್ಕೆ ಬೈದಾರೆ ನಾನು ಅತ್ಯಂತ ಗೌರವಪೂರ್ವಕ ಅತ್ಯಂತ ಪ್ರೀತಿಡು ಯಾಪಲ ಈರೇನು ಈ ಮಂದಿರ ಬುಡುಪೂಜ ಯಾಪಲ ಈರು ಬರೋಡು ಎಂಕುಲ್ಲ ಯಾಪಲ ಈರಿನೊಟ್ಟಿಗೆ ಈ ಒಂಜಿ ವಿಷಯ ಎಂಕು ಗಟ್ಟಿಯಾದ ಉಲ್ಲಾಂದು ಈ ಸಂದರ್ಭ ಪನೊಂದು ಇರೇನು ಅತ್ಯಂತ ಗೌರವಪೂರ್ವಕವಾದ ಈ ಸಂದರ್ಭ ಸ್ವಾಗತ ಈ ಕಾರ್ಯಕ್ರಮಡ್ ನನವರಿ ಎಂಕ್ಲ ಮಂದಿರದ ನಿರಂತರ ಪ್ರೋತ್ಸಾಹಕ್ಕೆಲ್ಲ ಎಂಕ್ಲ ಮಾತೆರ್ನಲ್ಲ ಅಭಿಮಾನದ ಪ್ರೀತಿದ ಸೀತಾರಾಮ್ ಶೆಟ್ಟಿ ದಡಸ್ ಆರ್ಲೊಲ್ಲೇರು ಅರೇನು ನಮ್ಮ ಮಾತೆರ್ನಲ್ಲ ಪರವಾದ ಅತ್ಯಂತ ಗೌರವವಾದ ಸ್ವಾಗತ ಮಾಡ್ತಾರೆ. ಈ ಕಾರ್ಯಕ್ರಮಡ್ ಅಯ್ಯಪ್ಪ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಲ್ಲ ಎನ್ನ ಆತ್ಮೀಯ ಮಾರ್ಗದರ್ಶಕರ ನೆಂಚಿನ ಚಂದ್ರಾಜ್ ಅಡ್ಡಿ ಅಂತ ಇರಲಿಲ್ಲ ಅರೆಲ್ಲ ನಮ್ಮ ಮಾತಿನೆಲ್ಲ ಪರವಾದ ಸ್ವಾಗತ ಮಾಡ್ತಾರೆ. ದೂರದ ಪುತ್ತೂರುಡ್ದು ಎಂಗ್ಲ ಪಾರ್ಟಿದ ಪುತ್ತೂರದ ಅಧ್ಯಕ್ಷರಾದ ನಿರಂತರ ಸಮಾಜಮುಖಿ ಕೆಲಸ ಕಾರ್ಯ ಮಲ್ತೊಂದು ಎಂಗ್ಲೆ ಭಾರಿ ಪ್ರೀತಿದಾರು ರಾಧಾಕೃಷ್ಣ ರಾಧಾಕೃಷ್ಣ ಆಳ್ವೇರು ನಮ್ಮ ಮಿತ್ತ ಪ್ರೀತಿದಿದೆ ಬೈದೇರು ಅರೆಲ್ಲ ಈ ಸಂದರ್ಭದ ನಮ್ಮ ಮಾತಿನಲ್ಲಿ ಪರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಈ ಕಾರ್ಯಕ್ರಮದ ಗಟ್ಟಿ ಸಮಾಜದ ಅಧ್ಯಕ್ಷರೆಲ್ಲ ಅದು ಕೆಲಸ ಮಾಡ್ತಿದ್ದಾರೆ. ಸೋಮೇಶ್ವರ ದೇವ ಪವಿತ್ರನನ್ನ ಬಡಿದಿ ವೇದಕ್ಕಲ ಬೈದೇರು ವೇದಕ್ಕ ಹಿರೇಗ್ಲ ಸ್ವಾಗತ. ಕೆಲಸಗಳ ಅತ್ಯಂತ ಶಕ್ತಿಭರಿತವಾದ ಕೆಲಸ ನಂಚಿನ ಆತ್ಮೀಯ ಮಿತ್ರರ ನಂಚಿನ ಮೋಹನ್ ದಾಸ್ ವಾಮಂಜೂರು ಈ ಒಂಜಿ ಸಭೆಟುಲ್ಲೇರು ಅರೇನೆ ನಮ್ಮ ಮಾತಿನೆಲ್ಲ ಪರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡಿ. ಈ ಕಾರ್ಯಕ್ರಮದ ಪರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡಿ. ಈ ಕಾರ್ಯಕ್ರಮದ ಎಂಗ್ಲ ಮಾತೇನಲ್ಲ ಆತ್ಮೀಯರೇ ಸನ್ಮಾನ್ಯ ಗಣೇಶ್ ವರ್ಣರುಲ್ಲೇರು ಭಾರತೀಯ ಜನತಾ ಪಾರ್ಟಿ OBC ಮೋರ್ಚಾದ ಅಧ್ಯಕ್ಷರಾದ ನಮ್ಮ ವೈದ್ಯನಾಥ ಬಿಲ್ಡಿಂಗ್ದ ಮಾಲಕ್ಯರಾದ ಎಂಗ್ಲ ಮಸ್ತ್ ಆತ್ಮೀಯರ ನೆಂಚಿನ ಗಣೇಶ್ ವರ್ಣ ತುಂಬ ಬೇರೆಲ್ಲ ಮಾತೇನಲ್ಲ ಪರವಾದ ಅತ್ಯಂತ ಗೌರವ ಸ್ವಾಗತ ಮಾಡ್ತೀವಿ. ಈ ಕಾರ್ಯಕ್ರಮದ ನನವರಿ ಎಂಗ್ಲ ಆತ್ಮೀಯರ ನೆಂಚಿನ ಪ್ರಸನ್ನ ಭಟ್ರು ನಿಸರ್ಗದ ಪ್ರಸನ್ನ ಭಟ್ರು ಅರೆಲ್ಲ ನಮ್ಮ ಮಾತೇನಲ್ಲ ಪರವಾದ ಸ್ವಾಗತ ಮಾಡ್ತೀವಿ. ನನವರಿ ಎಂಗ್ಲ ಆತ್ಮೀಯರ ನಂಚಿನ
ನಮ್ಮ ಮಾತ ಕೆಲಸ ಕಾರ್ಯಗಳ ಪೂರ್ತಿ ಸಹಕಾರ ಕೊರ್ಪನಾರ್ರಿ ಜೀವನ್ ರೀ ಅವ್ರನ್ನ ಬಡಿದಿ ಯೋಗಿತಕ್ಕ ಅವ್ರನ್ನ ಮಗೆ ನಿಕ್ಲಿನ ಮಾತರೆಲ್ಲ ಈ ಸಂದರ್ಭದ ಅತ್ಯಂತ ಗೌರವದ ಸ್ವಾಗತ ಮಾಡ್ತದೆ. ನಾಯಕುಲ್ಲೇರಿ ಅವ್ರನ್ನ ಬಡಿದಿ ಟೀಚರ್ ಕವಿತಾ ಉಲ್ಲೇರಿ ರಡ್ಡು ಜನಕ್ಕೆ ಅತ್ಯಂತ ಗೌರವಪೂರ್ವಕವಾದ ನಂಚಿನ ಸ್ವಾಗತ. ಈ ಒಂಜಿ ಕಾರ್ಯಕ್ರಮಡೆ ನನವರಿ ಎಂಕ್ಲ ಆತ್ಮೀಯರು ನಿರಂತರ ಈ ಒಂಜಿ ಮಂದಿರದೊಟ್ಟಿಗೆ ಕೆಲಸ ಕಾರ್ಯ ಮಲ್ಪನ ಅಂಚಿನ ಚಿದಾನಂದರುಲ್ಲೇರಿ ಅವ್ರನ್ನ ಬಡಿದಿ ಸವಿತಕ್ಕ ಒಲ್ಲೇರಿ ನಿಕ್ಲೆಗ್ಲ ಅತ್ಯಂತ ಗೌರವಪೂರ್ವಕವಾದ ನಂಚಿನ ಸ್ವಾಗತ. ಕಾಲೋನಿ ಆರುಲೇರು ಅರೇನು ನಮ್ಮ ಮಾತಿನ ಪರವಾದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತೇವೆ. ಅವ್ರನ್ನ ಜೋಕುಲ್ಲೇರು ನಿಕ್ಲೆಗ್ಲ ಸ್ವಾಗತ. ಈ ಕಾರ್ಯಕ್ರಮಡೆ ಪೊಲೀಸ್ ಇಲಾಖೆಡೆ ನಿಕ್ಲೆಗ್ಲ ಅತ್ಯಂತ ಜೋಕುಲೆಗ್ಲ ಅತ್ಯಂತ ಗೌರವಪೂರ್ವಕವಾದ ನಂಚಿನ ಸ್ವಾಗತ. ಈ ಕಾರ್ಯಕ್ರಮಡೆ ನನವರಿ ಎಂಕ್ಲ ಆತ್ಮೀಯರು ಅರುಣೇರು ಪಂಚಾಯತ್ ಸದಸ್ಯರಾದ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಆದ ಎಂಗ್ಲೊಟ್ಟಿಗೆ ನಿರಂತರ ಕೆಲಸ ಕಾರ್ಯ ಮಲ್ಪನಂಚಿನ ಅರುಣ್ಯರು ಅವ್ರನ್ನ ಇಲ್ಲದ ಅವ್ರನ್ನ ಧರ್ಮಪತ್ನಿಲ್ಲ ಈ ಸಂದರ್ಭದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತದೆ. ಎಂಗ್ಲ ಊರದ ನನವರಿ ಆತ್ಮೀಯರೇ ಕಮಲಾಕ್ಷರೇ ಸಾಮಾಜಿಕ ಕಾರ್ಯಕರ್ತರಾದ ಎಡ್ಡ ರೀತಿಯಲ್ಲಿ ನಮ್ಮೊಟ್ಟಿಗೆ ನಿರಂತರ ಕೆಲಸ ಮಲ್ಪನೊಟ್ಟಿಗೆ ಅವ್ರನ್ನ ಬಡಿದಿ ಕುಸುಮಲ ಸಾಮಾಜಿಕವಾದ ಧಾರ್ಮಿಕವಾದ ಈ ಮಂದಿರದೊಟ್ಟಿಗೆ ನಿರಂತರ ಕೆಲಸ ಕಾರ್ಯ ಮಲ್ಪನಾರು ಕುಸುಮಗಲ ಬಕ್ಕ ಕಮಲಾಕ್ಷರಿಗಳ ಇರುವೆರೆಗಳ ಅತ್ಯಂತ ಗೌರವಪೂರ್ವಕವಾದ ನಂಚಿನ ಸ್ವಾಗತ. ರಂಗನಾಥ್ ಇರುಲ್ಲೇರಿ ಮಸ್ತ್ ವರ್ಷೋಡ್ದಿಂಚ ಇಂಗ್ಲಿಗೆ ನಿರಂತರ ಪ್ರೋತ್ಸಾಹ ಕೊರ್ನ ಅಂಚಿನ ರಂಗನಾಥನ್ನೇ ಬಕ್ಕ ಅವ್ರನ್ನ ಬಡಿದಿಲ್ಲ ಈ ಸಂದರ್ಭದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಈ ಕಾರ್ಯಕ್ರಮಡೆ ನನವರಿ ಎಂಕ್ಲ ಆತ್ಮೀಯರೇ ಯಾದ ಆ ಭಾಗಡೆ ಸಂಘಟನಾತ್ಮಕವಾದ ಎಂಕ್ಲೊಟ್ಟಿಗೆ ನಿರಂತರ ಕೆಲಸ ಕಾರ್ಯ ಮಲ್ಪನಂಚಿನ ಪಚ್ಚನ್ಯಲ್ಲೇರಿ ಅರೇನೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಈ ಮಂದಿರದ ನಿರಂತರ ಕೆಲಸ ಕಾರ್ಯ ಮಲ್ಪನ ಒಟ್ಟಿಗೆ ಒಡಿಯೂರದ ಆ ಕ್ಷೇತ್ರಡ್ಲ ನಿರಂತರವಾದ ಕೆಲಸ ಕಾರ್ಯ ಮಲ್ಪನಂಚಿನ ಎಂಗ್ಲ ವಿಜಯ ಉಲ್ಲೇರಿ ಬಲ್ಯದ ನಿವಾಸಿಯಾದ ಅವ್ರನ್ನ ಇಡೀ ಕುಟುಂಬ ಅವ್ರನ್ನ ಬಡಿದಿ ಮಗೆ ಮಾತೆಲ್ಲ ಈ ಒಂಜಿ ಕಾರ್ಯಕ್ರಮಡೆ ಉಲ್ಲೇರ್ ಹಾಕ್ಲೇನು ಮಾತೆಲ್ಲ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ನನ್ನವರಿ ನಮ್ಮ ಮಂಜೇಶ್ವರ ರೀತಿಯಲ್ಲ ನಮ್ಮ ಊರದ ಮಿತ್ರ ಪ್ರೀತಿ ವಿಶ್ವಾಸದ ಇದು ನಮ್ಮೊಟ್ಟಿಗೆ ಪನಂಚಿನ ಈಶ್ವರ ಉಲ್ಲೇರಿ ಅವ್ರನ್ನ ಬಡಿದಿ ಮಾಲತಿಲ್ ಒಲ್ಲಾಲೆ ಮಗಲ್ ಒಲ್ಲಾಲೆ ಅಕುಲ ನಿರಂತರವಾದ ನಮ್ಮೊಟ್ಟಿಗೆ ಕೆಲಸ ಕಾರ್ಯ ಮಲ್ಪನ ಅಕ್ಲೆಲ್ಲ ಈಶ್ವರರೆಲ್ಲ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಈ ಕಾರ್ಯಕ್ರಮಡೆ ಎಂಗ್ಲ ಮಾತರ್ನಲ ಆತ್ಮೀಯರೇ ಕ್ರಿಯಾಶೀಲ ಪಾರ್ಟಿದ ಅಧ್ಯಕ್ಷರಾದ ಪ್ರಾಮಾಣಿಕವಾದ ವಿಶೇಷವಾದ ಜಗದೀಶ್ ಆಳ್ವ ಕುವೆತ್ ಈ ಕಾರ್ಯಕ್ರಮಡೆ ಈ ಕಾರ್ಯಕ್ರಮದ ಬಾಲಕೃಷ್ಣರುಲ್ಲೇರೆ ಸ್ಥಾನದ ಮನೆ ಬಾಲಕೃಷ್ಣರುಲ್ಲೇರೆ ಅರೆಲ್ಲ ಈ ಸಂದರ್ಭಡೆ ನನ್ನ ಆತ್ಮೀಯರೇ ಅರೆಲ್ಲ ಈ ಸಂದರ್ಭದ ಅತ್ಯಂತ ಪ್ರೀತಿ ಮಾತ ಚಟುವಟಿಕೆ ನಿರಂತರ ಉಪನಕ್ಕ ಪ್ರೇಮಕ್ಕ ಇರೆಲ್ಲ ಪ್ರೀತಿ ಗೌರವದ ಮಾತೇನಲ್ಲ ಪರವಾದ ಸ್ವಾಗತ ಮಾಡ್ತಂದಲ್ಲ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಂದಲ್ಲ. ಪವಿತ್ರ ಎಸ್ ಹಿರೇಗ್ಲ ಎಂಗ್ಲ ಮಾತೇನಲ್ಲ ಪರವಾದ ಅತ್ಯಂತ ಗೌರವದ ಸ್ವಾಗತ. ಈ ಕಾರ್ಯಕ್ರಮದ ಕಿಶಾನ್ ಉಲ್ಲೇರೆ ವಿದ್ಯಾನಗರದ ಪೂರೆಲ್ಲ ನಿಕ್ಲೇನು ಮಾತರೆಲ್ಲ ಅತ್ಯಂತ ಗೌರವದ ಸ್ವಾಗತ ಮಲ್ದೊಂದು ಎಂಗ್ಲ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಕೊಟ್ಟುಲ್ಲೇರೆ ಹಿರೇಗ್ಲ ಮಾತರೆಲ್ಲ ಪರವಾದ ಸ್ವಾಗತ ಮಲ್ದೊಂದು ಈ ಕಾರ್ಯಕ್ರಮದ ಮಸ್ತ್ ಜನಕ್ಕೆ
ಒಟ್ಟು ಮಾತೆರೆಲ್ಲ ಒಟ್ಟು ಉಪ್ಪೋಡು ಬಂದ್ಬಿಡ ಕಾರಣಕ್ಕೋಸ್ಕರ ಈ ನಮ್ಮನೆದ ಪ್ರಯತ್ನ ಮಾತೆರೆಲ್ಲ ಮಲ್ತೊಂದಿಲ್ಲ ಬಾರಿ ಮಲ್ಲ ಪ್ರಮಾಣದ ನಿಖಿಲ್ ಮಾತೆರೆಲ್ಲ ಸಹಕಾರ ಕೊಡ್ತಾರೆ. ಮಾತೆರೆಗಳ ಮನಸ್ಸು ಜಿಂಜಿನ ಈ ಅಭಿನಂದನೆಯನ್ನು ಸಲ್ಲಿಸ ಒಂದು ಈ ಸಂದರ್ಭದ ನಲ್ಲಿ ನನ್ನ ಪಿರೋರ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತದೆ ನನ್ನ ಪಾತ್ರ. ಆರಾಧ್ಯ ಬಾಲಕೃಷ್ಣ ದೇವರ ಪಾದ ಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಅಡ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ, ಸಜ್ಜನ ಬಂಧುಗಳೇ, ವಿಶೇಷವಾಗಿ ಇದರ ನೇತೃತ್ವ ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ಕುಂಪಳದ ಬಾಲಕೃಷ್ಣ ಮಾತನಾಡುವ ಕೃಷ್ಣ, ನಾನು ಬಹಳ ವರ್ಷದಿಂದ ಇಲ್ಲಿ ಗಮನಿಸಿಕೊಂಡು ಬಂದೇನೆ. ಇಲ್ಲಿ ಯಾವುದನ್ನು ಪ್ರಾರ್ಥನೆ ಮಾಡ್ತೇವೋ ಆ ಪ್ರಾರ್ಥನೆಗೆ ಶಕ್ತಿಯನ್ನು ತುಂಬಬಲ್ಲ, ಕೇಳಿದ್ದನ್ನು ಕೊಡ್ತಕ್ಕಂಥ ಒಂದು ಮಂದಿರ ಅದು ಕುಂಪಳದ ಈ ಕೃಷ್ಣ ಅನ್ನತಕ್ಕಂಥದ್ದು ಉಲ್ಲೇಖಗಳಿದೆ. ಯಾಕೆ ಇದು ಸಾಧ್ಯ ಆಯಿತು ಕೇಳಿದರೆ, ಕಲಿಯುಗದಲ್ಲಿ ಭಗವಂತ ಬಹಳ ಸುಲಭವಾಗಿ ಒಲಿಯತಕ್ಕಂಥದ್ದು ಯಾವುದಕ್ಕೆ ಅಂತ ಕೇಳಿದ್ರೆ ಭಜನೆಗೆ, ಭಕ್ತಿಗೆ. ನಮ್ಮ ಯಾಗ ಯಜ್ಞಾದಿಗಳು ಪೂಜೆಗಳಿಗಿಂತ ಹೆಚ್ಚು ಭಗವಂತ ಒಲಿಯತಕ್ಕಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಭಜನೆಗೆ. ನಿರಂತರವಾಗಿರ್ತಕ್ಕಂಥ ಭಜನಾ ಸಂಕೀರ್ತನೆಯ ಮುಖಾಂತರವಾಗಿ ಇಲ್ಲಿ ಕೃಷ್ಣನನ್ನು ಒಲಿಯತಕ್ಕಂಥ, ಕೃಷ್ಣನನ್ನು ಕುಣಿಸ್ತಕ್ಕಂಥ ಕೆಲಸ ಆಗಿದೆ. ಇಲ್ಲಿಯ ಭಕ್ತ ಜನರ ಭಾವನೆಗಳಿಗೆ, ಭಕ್ತ ಜನರ ಭಕ್ತಿಗೆ ಒಳೆದು ಇಲ್ಲಿ ಕೇಳಿದ್ದನ್ನು ಕೊಡತಕ್ಕಂಥ ಕೃಷ್ಣ ನಿಂತಿದ್ದಾನೆ ಅಂತ ನನಗೆ ಅನ್ನಿಸ್ತದೆ. ಯಾಕೆ ಹೇಳಿದರೆ, ನನ್ನ ಜೀವನದಲ್ಲಿ 10 ಬಾರಿ ಕಷ್ಟಗಳು ಬಂದಾಗ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ, ಸುಖವನ್ನು ಕೊಟ್ಟಿದ್ದಾನೆ, ನಾನು ಕೇಳಿದ್ದನ್ನು ಕೊಟ್ಟಿದ್ದಾನೆ. ಹಾಗಾಗಿ ಸತೀಶ್ ಕುಂಪಲ್ ಅವರು ತಮ್ಮ ಸ್ವಾಗತದಲ್ಲಿ 2 ಅಂಶಗಳನ್ನು ಉಲ್ಲೇಖ ಮಾಡಿದರು. ನಮ್ಮ ಹಿರಿಯರ ಕಲ್ಪನೆಗಳು ಭಜನೆದು ಯಾಕಿತ್ತು ಕೇಳಿದರೆ, ಒಂದು ಭಗವಂತನ ಹತ್ತಿರ ಸಮೀಪಕ್ಕೆ ಹೋಗುವುದಕ್ಕೆ ದಾರಿ ಅದು ಭಜನೆ. ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ, ದೇಗುಲ ಕಾಲೇ ಕಂಬ ಶರವೇ ಹುನ್ನ ಕಲಶ. ನನ್ನ ಹತ್ರ ಏನಿಲ್ಲ ಭಗವಂತ, ನಿನಗೆ ಅರ್ಪಣೆ ಮಾಡುವುದಕ್ಕೆ ನನ್ನ ಸ್ವರ ಮಾತ್ರ ಇದೆ ಅಂತ ಹೇಳಿ ಭಗವಂತನ ಹತ್ರ ಕೂತು ಪ್ರಾರ್ಥನೆಯನ್ನು ಮಾಡಿದರೆ ಆ ಭಗವಂತ ಕುಣಿತಾನೆ ಅನ್ನತಕ್ಕಂಥದ್ದನ್ನು ದಾಸರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಮಲಗಿ ಪರಮಾದರದಿ ಕುಳಿತು ಪಾಡಲು, ಕುಳಿತರೆ ನಿಲ್ಲುವ, ನಿಂತರೆ ನಲಿವೆ, ನಲಿದರೆ ಒಲಿವೇ ನಿಮಗೆಂದು ಹರಿ. ಭಗವಂತ ಹಾಗೆ ನಾವು ಕೂತು ಹಾಡಿದ್ರೆ, ನಾವು ಮಲಗಿ ಹಾಡಿದ್ರೆ ಅವು ಕೂತ್ಕೊಳ್ತಾನೆ, ಕೂತ್ರೆ ನಲಿತಾನೆ, ನಲಿದ ಕುಣಿದ್ರೆ ಅವನು ಕುಣಿತಾನೆ ಅನ್ನತಕ್ಕಂಥ ಉಲ್ಲೇಖ ಇರ್ತಕ್ಕಂಥ ಹೇಳಿದರೆ ಭಗವಂತ ಬಹಳ ಸುಲಭವಾಗಿ ಭಜನೆಗೆ ಒಲಿತಾನೆ. ಎರಡನೇದು, ಭಜನೆಯಲ್ಲಿರ್ತಕ್ಕಂಥ ಶಕ್ತಿ ಯಾವುದು ಹೇಳಿದ್ರೆ, ಆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಇವತ್ತು ಕುಂಪಳದಲ್ಲಿ ಯಾಕೆ ಇಡೀ ಹಿಂದೂ ಸಮಾಜ ಒಂದಾಗಿದೆ ಹೇಳಿದ್ರೆ, ಕೃಷ್ಣ ಮಂದಿರದ ಭಜನೆಯ ಮುಖಾಂತರ, ನಗರ ಭಜನೆಗಳ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಸೇರಿಸುವ, ಇಡೀ ಹಿಂದೂ ಸಮಾಜವನ್ನು ಸಂಘಟನೆ ಮಾಡತಕ್ಕಂಥ, ಇಡೀ ಹಿಂದೂ ಸಮಾಜಕ್ಕೆ ಚೈತನ್ಯ ಮತ್ತು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನಗರ ಭಜನೆಯ ಮುಖಾಂತರ ಮಾಡಿ ಇಲ್ಲಿ ಹಿಂದೂ ಸಮಾಜ ಸಂಘಟಿತ ಆಗಿದೆ. ಮೂರನೇದು, ಭಜನೆಯಲ್ಲಿ ಬಹಳ ಸುಲಭವಾಗಿ ಸಂಸ್ಕಾರಗಳು ಬರ್ತದೆ. ಆ ಸಂಸ್ಕಾರದ ಮುಖಾಂತರ ಸಮಾಜ ವ್ಯಕ್ತಿ ನಿರ್ಮಾಣದ ಕಾರ್ಯಗಳಾಗ್ತದೆ. ಹಾಗಾಗಿ ನಮ್ಮ ಹಿರಿಯರು ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಭಜನೆಯನ್ನು ಮಕ್ಕಳಿಗೆ ಮಾಡಿಸಬೇಕು. ಭಜನೆಯಲ್ಲಿ 3 ಅಂಶಗಳು ಬರ್ತದೆ. ಒಂದು, ಸಂಸ್ಕಾರ ತಿಳಿಯದೆ ಬರುತ್ತೆ ಸಾಹಿತ್ಯದ ಮುಖಾಂತರ. ಎರಡನೇದು, ಯಾರು ಭಜನೆ ಹೇಳ್ತಾನೆ ಅವನ ಉಚ್ಚಾರಗಳು ಬಹಳ ಸ್ಪಷ್ಟ ಆಗುತ್ತೆ. ಮೂರನೇದು, ಸಾಹಿತ್ಯ ಆಸಕ್ತಿ ಅವನಲ್ಲಿ ಬೆಳೀತದೆ. ಹೇಳಿದರೆ ವ್ಯಕ್ತಿ ಪರಿಪೂರ್ಣವಾಗಿರ್ತಕ್ಕಂಥ ಪ್ರಜ್ಞಾವಂತ ಸಮಾಜ ನಿರ್ಮಾಣ ಆಗುತ್ತೆ. ಇವತ್ತು ಕುಂಪಳದಲ್ಲಿ ಪ್ರಜ್ಞಾವಂತ ಸಮಾಜ ಯಾಕೆ ನಿರ್ಮಾಣ ಆಗಿದೆ ಹೇಳಿದರೆ, ಕೃಷ್ಣ ಮಂದಿರದ ನಿರಂತರವಾಗಿರ್ತಕ್ಕಂಥ ಭಜನೆಯಿಂದ ಆಗಿದೆ. ನಾಲ್ಕನೇದು, ನಾವು ಹಿಂದೂ ಸಮಾಜದಲ್ಲಿ ಭಗವಂತ ಪೂಜೆ ದೇವಸ್ಥಾನಕ್ಕೆ ಹೋದಾಗ ಸ್ಪೃಶ್ಯ ಅಸ್ಪೃಶ್ಯತೆಗಳು ಬಂತು. ಅಸ್ಪೃಶ್ಯತೆ ಇಲ್ಲದೇ ಇರತಕ್ಕಂಥ ಏಕೈಕ ಜಾಗ, ಯಾರೂ ಭಜನೆಯನ್ನು ಮಾಡ್ಬೋದು, ಯಾರೂ ಭಗವಂತನನ್ನು ಆರಾಧನೆ ಮಾಡ್ಬೋದು, ಯಾರೂ ಭಗವಂತನನ್ನು ಪೂಜೆ ಮಾಡ್ಬೋದು, ಅಸ್ಪೃಶ್ಯತೆ ಇಲ್ಲದೆ ಶ್ರೀಮಂತ ಬಡವ, ದಲಿತ ಬಲ್ಲಿದ ಅನ್ನತಕ್ಕಂಥ ಭೇದ ಭಾವಗಳಿಲ್ಲದೆ ಭಕ್ತಿಯಿಂದ ಭಗವಂತನನ್ನು ಕಾಣುವ ಏಕೈಕ ಜಾಗ ಯಾವುದು ಹೇಳಿದ್ರೆ ಅದು ಮಂದಿರ. ಹಾಗಾಗಿ ಕೃಷ್ಣ ಮಂದಿರದಲ್ಲಿ ಇದೆಲ್ಲವನ್ನ ಮೀರಿ ನಿಂತಿದೆ. ಹಾಗಾಗಿ ಇಲ್ಲಿ ಧನಿಕ ಬಡವ ಬಲ್ಲಿದ ಜಾತಿ ಮತ ಪಂಥಗಳನ್ನು ಮೀರಿ ಈ ಮಂದಿರ ಬೆಳೆದಿದೆ. ಹಾಗಾಗಿ ಸಮಾಜವನ್ನು ಸೇರಿಸುವ, ಸಮಾಜವನ್ನು ಸಂಘಟಿಸುವ, ಸಮಾಜಕ್ಕೆ ಸಂಸ್ಕಾರ ಕೊಡ್ತಕ್ಕಂಥ ನಿರಂತರ ಕಾರ್ಯವನ್ನು, ಸಮಾಜಕ್ಕೆ ಕಷ್ಟ ಬಂದಾಗ ಒಂದು ಮಂದಿರ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮಾದರಿಯಾಗಿರ್ತಕ್ಕಂಥ ಮಂದಿರ ಅದು ಈ ಕೃಷ್ಣ ಮಂದಿರ. ಕೋವಿಡ್ ನಂತರ ಸಂಕಷ್ಟದ ಸಮಯದಲ್ಲಿ ಸಮಾಜಕ್ಕೆ ಕಿಟ್ಗಳನ್ನು ಕೊಡ್ತಕ್ಕಂಥ, ಅವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಂದಿರ ಮಾಡಿದೆ. 10 ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಕಾರ್ಯಗಳನ್ನು ಮಂದಿರ ಮಾಡಿದೆ.
ಆರೋಗ್ಯಕ್ಕೋಸ್ಕರ ಸಮಾಜದಲ್ಲಿ ಕಷ್ಟ ಇದ್ದವರಿಗೆ ಸಹಕಾರಗಳನ್ನು ನೀಡಿದೆ. ಹೀಗೆ ಮಂದಿರ ಸಮಾಜದ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಸಂಘಟನೆಯಾಗೂ ಬೆಳೆದಿದೆ. ಸಮಾಜದ ಎಲ್ಲ ಕಷ್ಟ ಸುಖಗಳಲ್ಲೂ ಭಾಗವಹಿಸಿರ್ತಕ್ಕಂಥ ಮಂದಿರ ಈ ಕೃಷ್ಣ ಮಂದಿರ. ಹಾಗಾಗಿ ಇದೊಂದು 18 ದಿನಗಳ ನಿರಂತರವಾಗಿರ್ತಕ್ಕಂಥ ಸಂಧ್ಯಾ ಭಜನೆಯ ಮುಖಾಂತರ ಹೊಸ ಒಂದು ಪ್ರಯೋಗವನ್ನು ಮಾಡಿದೆ. ಅದಕ್ಕೆ ಸತೀಶ್ ಕುಂಪಲ ಮತ್ತು ಇಡೀ ತಂಡಕ್ಕೆ ನಾನು ಅಭಿನಂದನೆ. ನನಗೂ ಸತೀಶ್ ಕುಂಪಲರಿಗೂ ಒಂದೇ ರೀತಿಯ ಸಾಮ್ಯತೆಗಳಿದ್ದಾವೆ. ಹೆಚ್ಚಿನವರಿಗೆ ಆ ಸಾಮ್ಯತೆಗಳು ಗೊತ್ತಿಲ್ಲ. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದರು, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವರು ಕಾಂಟ್ರಾಕ್ಟರ್ ಆಗಿದ್ದರು, ನಾನು ಕಾಂಟ್ರಾಕ್ಟರ್ ಆಗಿದ್ದೆ. ಅವರು ಧಾರ್ಮಿಕ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದರು, ನಾನು ಧಾರ್ಮಿಕ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದೆವು. ಹೀಗೆ ನಾವು 4 ಸ್ಥಾನಗಳನ್ನು ಒಟ್ಟಾಗಿ ಪಡೆದವರು. ಹಾಗಾಗಿ ಧಾರ್ಮಿಕ ಕ್ಷೇತ್ರದಲ್ಲಿದ್ದವ ಹೇಗೆ ಕೇಳಿದರೆ, ನಾನು ಯಾವತ್ತೂ ಹೇಳಲಿಕ್ಕಿದೆ, ನಾನೊಬ್ಬ ಲೋಕಸಭಾ ಸದಸ್ಯನಾಗಿದ್ದರೆ ನನಗೆ ಕಟೀಲಿನ ತಾಯಿಯ ಅನುಗ್ರಹ ನಿರಂತರವಾಗಿರ್ತಕ್ಕಂಥ ಪೂಜೆ ಆಯಿತು. ಇವತ್ತು ಕುಂಪಲ್ ಅವರು ರಾಜಕೀಯದಲ್ಲಿ ಎತ್ತರಕ್ಕೇರಿದ್ದಾರೆ. ಒಂದು ಜಿಲ್ಲೆಯ ಅಧ್ಯಕ್ಷ, ದೊಡ್ಡದಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಾರ್ಟಿಯ ಅತಿ ದೊಡ್ಡದಾಗಿರ್ತಕ್ಕಂಥ ಸ್ಥಾನ, ಅದು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನ. MP MLA ದೊಡ್ಡದಲ್ಲ ನಮ್ಮ ಪಾರ್ಟಿಯಲ್ಲಿ. ಜಿಲ್ಲಾಧ್ಯಕ್ಷ ಅಥವಾ ಅಧ್ಯಕ್ಷ ಹುದ್ದೆ, ಇವತ್ತು ನಮ್ಮ ಮಂಡಲದ ಅಧ್ಯಕ್ಷ ಇದೆ, ಆ ಹುದ್ದೆ ದೊಡ್ಡದು ಪಾರ್ಟಿಯ ಕಾರ್ಯಕರ್ತನಿಗೆ. ಅಂಥ ಹುದ್ದೆ ಅಲಂಕಾರ ಎಲ್ಲಿಂದ ಬಂದಿದೆ? ನಿರಂತರವಾಗಿರ್ತಕ್ಕಂಥ ಕೃಷ್ಣನ ಆರಾಧನೆಯನ್ನು ಮಾಡಿದ್ದರಿಂದ ಇವತ್ತು ಕುಂಪಲ್ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳೆದಿದ್ದಾರೆ. ಹೇಳಿದರೆ ಧಾರ್ಮಿಕ ಕಾರ್ಯದಲ್ಲೂ ತೊಡಗಿದವನಿಗೆ ಏನು ಕೇಳಿದರೆ ಭಾಳಷ್ಟು ಸಾರಿ ನಮಗೆ ಅನ್ನಿಸ್ತದೆ, ದೇವರ ಕೆಲಸ ಮಾಡ್ದ ನನಗೇನು. ಯಾವತ್ತೂ ದೇವರು ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ನಾನು ಮತ್ತು ಅವರಿಬ್ಬರು ಉದಾಹರಣೆ. ಮತ್ತು ಈ ಸಂಸ್ಕಾರಗಳಿದ್ದಾಗ ಏನು? ಇದಕ್ಕೊಂದು ಸುಲಭದ ಉದಾಹರಣೆ ಇದೆ. ಸಂಸ್ಕಾರಗಳಿದ್ರೆ ಏನು, ಸಂಸ್ಕಾರ ಇಲ್ಲದಿದ್ದರೆ ಏನು? ರಾಜಕೀಯ ಕ್ಷೇತ್ರದಲ್ಲಿ ಸಂಸ್ಕಾರದ ಅವಶ್ಯಕತೆಗಳಿದ್ದಾವೆ. ಅವಶ್ಯಕತೆ ಏನು? ಇವತ್ತು ನನಗೆ ಸ್ಥಾನ ಸಿಕ್ಕಿಲ್ಲ, ನನಗೆ ಅಧಿಕಾರ ಇಲ್ಲ ಅಂತ ನಾನು ವಿಚಲಿತ ಆಗಲಿಲ್ಲ, ಅಥವಾ ನಾನು ಅಹಂಕಾರವಂತ. ಯಾಕೆ ಅಂತ ಕೇಳಿದ್ರೆ, ನನಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಇದೆಯಲ್ಲ, ಭಗವಂತನ ಧ್ಯಾನ ಇದೆಯಲ್ಲ, ಅಧಿಕಾರಕ್ಕಿಂತ ದೊಡ್ಡದು ಅದು ಅನ್ನತಕ್ಕಂಥ ನಂಬಿಕೆ ಇದೆಯಲ್ಲ, ಅದು ನಮ್ಮನ್ನು ಬೆಳೆಸ್ತದೆ ಮತ್ತು ಉಳಿಸ್ತದೆ. ಆ ಕಾರ್ಯ ಭಜನೆಯ ಸಂಸ್ಕಾರಗಳಿದ್ದಾಗ ಆಗುತ್ತೆ. ಅಂತಹ ಸಂಸ್ಕಾರಗಳನ್ನು ಪಡೆದಿರ್ತಕ್ಕಂಥ ತಂಡ ಇಲ್ಲಿದೆ. ಅಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಬಾಲಕೃಷ್ಣ ಮಂದಿರ ಮಾಡಿದೆ. ನನಗೆ ಇನ್ನೊಂದು ಬಹಳ ಸಂಬಂಧ ಇದೆ. ನನಗೂ ಇವರು ಬಾಲಕೃಷ್ಣ ಮಂದಿರ ಇದೆಲ್ಲ ಗೊತ್ತಿತ್ತು. ನಮ್ಮಲ್ಲಿ ಧರ್ಮನೇಮ ಆದಾಗ 4 ದಿನ ಭಜನೆ ಮಾಡಬೇಕು ಅಂತ ನನಗೆ ಸಾಧ್ಯ ಇಲ್ಲ, ಯಾಕಂದ್ರೆ ನಮಗೆ ಭಜನೆ ಟೀಮ್ ಗೊತ್ತಿಲ್ಲ. ಸತೀಶ್ ಕುಂಪಲ ನೇತೃತ್ವಗೊಂಡು ಅದ್ಭುತವಾಗಿರ್ತಕ್ಕಂಥ 4 ದಿನಗಳ ನಿರಂತರವಾಗಿರ್ತಕ್ಕಂಥ ಭಜನಾ ತಂಡ, ಇಡೀ ಜಿಲ್ಲೆಯ ಎಲ್ಲ ತಂಡಗಳನ್ನು ತರಿಸಿದ ಕೀರ್ತಿ ಅದು ಸತೀಶ್ ಕುಂಪಲ್ರಿ. ಹಾಗೆ ನಮ್ಮ ಸಂಬಂಧ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಹಾಗಾಗಿ ಹೇಳಿದೆ, ನಾವು ಎಲ್ಲದರಲ್ಲೂ ಒಂದೇ ಸಾಮ್ಯತೆಯಿಂದ ಪಡೆದುಕೊಂಡು ಬಂದವರು. ಕೃಷ್ಣ ನಮಗೆಲ್ಲರಿಗೂ ಅನುಗ್ರಹವನ್ನು ನೀಡಲಿ, ಶುಭವನ್ನು ತರಲಿ. ಸಂಧ್ಯಾ ಈ ಸಂಕೀರ್ತನೆ ಒಂದು ಮಾದರಿಯಾಗಿರ್ತಕ್ಕಂಥ ಪ್ರಯೋಗ. ಜಿಲ್ಲೆಯ ಎಲ್ಲ ತಂಡಗಳಿಗೂ ಇದೊಂದು ಮಾದರಿಯಾಗಿರ್ತಕ್ಕಂಥದ್ದು. ಇವತ್ತು ಒಂದು ಹೊಸತನ ಬರ್ತಾಯಿದೆ, ಇದು ಖುಷಿಯ ಸಂಗತಿ. ಯಾವುದು ಹೊಸತನ ಕೇಳಿದರೆ, ಇವತ್ತು ಬೇರೆಲ್ಲ ಇದಕ್ಕಿಂತ ಭಜನೆಗೆ ಹೆಚ್ಚು ಪ್ರೋತ್ಸಾಹಗಳು ಸಿಗತಕ್ಕಂಥ ಕಾಲಘಟ್ಟದಲ್ಲಿದೆ. ಇವತ್ತೆಲ್ಲ ಮೆರವಣಿಗೆಗಳಲ್ಲಿ, ಎಲ್ಲ ಉತ್ಸವಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಕುಣಿತ ಭಜನೆಯ ಒಂದು ತಂಡಗಳು ಪ್ರಾರಂಭ ಆಗ್ತಾ ಇದೆ. ಮಕ್ಕಳು ಇವತ್ತು ಭಜನೆ ಮಾಡ್ತಕ್ಕಂಥ ಹೇಳಿದರೆ ಭಜನೆಯ ಮುಖಾಂತರ ಸಮಾಜ ಜಾಗೃತಿ ಆಗ್ತಾ ಇದೆ. ಅದಕ್ಕೆ ಕೃಷ್ಣ ಭಜನಾ ಮಂದಿರದ ಕೊಡುಗೆಯೂ ಇದೆ ಅಂತ ಹೇಳ್ತಾ ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಹೇಳಿದರು ಸತೀಶ್, ನಾನು ಮಾಜಿ ಆದಮೇಲೆ ಎಲ್ಲರೂ ಕೈ ಬಿಡೋದು ಜಾಸ್ತಿ. ಆದರೆ ನೀವು ಭಾಳ ಪ್ರೀತಿಯಿಂದ ನನ್ನನ್ನು ಕರೆದಿದ್ದೀರಿ, ನಿಮಗೆ ಋಣಿಯಾಗಿದ್ದೇನೆ, ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಿಮ್ಮೆಲ್ಲ ಕಾರ್ಯದಲ್ಲಿ ನಾನು ಖಂಡಿತವಾಗಿ ನನ್ನ ಸಹಕಾರಗಳನ್ನು ನನ್ನ ಇತಿಮಿತಿಯಲ್ಲಿ ಕೊಡ್ತೇನೆ. ನಿಮ್ಮೆಲ್ಲ ಭಜನೆಯ ಈ ಕಾರ್ಯದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೇನೆ. ಕೃಷ್ಣ ನಮ್ಮನ್ನೆಲ್ಲ ಅನುಗ್ರಹಿಸಲಿ ಅಂತ ಅನುಗ್ರಹವನ್ನು ಕೇಳ್ತೇನೆ. ಕೃಷ್ಣ ಮಂದಿರದ ಒಂಜಿ ಮಹಾ ಪೋಷಕರಿಂದ ಎಂಗಳು ತಪ್ಪ ಒಂದು ಪಂಡ ನಮ್ಮ ನಳಿನ್ ಕುಮಾರ್ ಕಟೀಲ್ ಸುರುತ ನಂದದೀಪನ್ ಬೆಳಗಾದ ತ್ರಯೋದಶದ ಭಜನಾ ಸೇವೆಗೆ ಪ್ರಾರಂಭದ ಯಜ್ಞ ನದಿಯೋಡು ಪಡೆದು ವಿನಂತಿ.
ಭಜನಾ ಸೇವೆಯನ್ನು ಪ್ರಾರಂಭ ಕೊರೋಡು ಬಂದು ಶ್ರೀ ಭಜನಾ ಪ್ರಿಯ ಭಜನಾ ತಂಡ ಮುಲ್ಕಿದ ನಮ್ಮ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಅಪ್ಪನ ಕ್ಷೇತ್ರ ಬಯನಂಚಿನ ಮೂಲ್ಕಿರಿದು ಬರ್ತನಂಚಿನ ಭಜನಾ ಪ್ರಿಯ ತಂಡದ ಭಜನಾ ಸೇವೆ ಪ್ರಾರಂಭ ಆಪನು.
Thank you.
ಿ